ದೇಶದ್ರೋಹಿ ಘೋಷಣೆ ಕೂಗಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜನವರಿ 7ರಂದು ಉಜಿರೆ ಬಸ್ ನಿಲ್ದಾಣ ಬಳಿ ಬೃಹತ್ ಪ್ರತಿಭಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಗೂ ವಿವಿಧ ಸಂಘಟನೆಗಳಿಂದ ಹಮ್ಮಿಕೊಳ್ಳಲಾಗಿದೆ. 1000ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆಯಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಭಾಸ್ಕರ ಧರ್ಮಸ್ಥಳ ಹೇಳಿದರು. ಬೆಳ್ತಂಗಡಿ ಪ್ರವಾಸಿ ಮಂದಿರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜಂಟಿಯಾಗಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಶರಣ್ ಪಂಪೇಲ್ ಹಾಗೂ ಜಿಲ್ಲೆ ರಾಜ್ಯ ಮಟ್ಟದ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರತಿಭಟನೆಯಲ್ಲಿ ಘಟನೆಯ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಪ್ರಖಂಡ ಅಧ್ಯಕ್ಷ ಸುಬ್ರಹ್ಮಣ್ಯ ಕುಮಾರ್ ಅಗರ್ತ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮೋಹನ ಬೆಳ್ತಂಗಡಿ, ಬಜರಂಗದಳ ತಾಲೂಕು ಸಂಯೋಜಕ ಸಂತೋಷ್ ಅತ್ತಾಜೆ ಉಪಸ್ಥಿತರಿದ್ದರು. ಮೊನ್ನೆ ಗ್ರಾಮ ಪಂಚಾಯತಿನ ಚುನಾವಣೆಯ ದಿವಸ ಚುನಾವಣೆ ಆಗಿ ಆ ನಂತರ ಮತ ಎಣಿಕೆಯ ದಿವಸ ಏನು ಅಲ್ಪಸಂಖ್ಯಾತರು SDPIಯ ಯಾರು ಕಾರ್ಯಕರ್ತರಿದ್ದಾರೆ ಅವರು ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನು ಹಾಕಿದ ಕಾರಣ ಅದರ ಬಗ್ಗೆ ಏನೇನು ವ್ಯವಸ್ಥೆಗಳಾಗಬೇಕು ಅದನ್ನೆಲ್ಲ ತನಿಖೆಯ ಮುಖಾಂತರ ಆಗ್ತಾಯಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅದಕ್ಕೆ ಏನು ಸೂಕ್ತವಾದ ಕಾನೂನನ್ನು ತರಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಮೊನ್ನೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೇವೆ. ಈಗ ಅದರ ವಿರುದ್ಧ ಅಂತ ಹೇಳಿದರೆ ಉಗ್ರವಾದ ಹೋರಾಟದ ಒಟ್ಟಿಗೆ ಪ್ರತಿಭಟನೆಯನ್ನು ಕೂಡ ಮಾಡುವಂಥದ್ದು ಹಿರಿಯರ ಮುಖಾಂತರ ನಿರೀಕ್ಷೆಯಾಗಿದೆ. ಅದೇ ಮುಖಾಂತರ ನಾವು ನಾಡಿದ್ದು ಆ ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ. ಸಮಯ ಸಾಯಂಕಾಲ 3 ಗಂಟೆ. ಅದಕ್ಕೆ ವಿಭಾಗದ ಕಾರ್ಯದರ್ಶಿಗಳಾದಂಥ ಶರಣ್ ಪಂಪೇಳವರು ಬರ್ತಾರೆ, ಮತ್ತು ಬೇರೆ ಬೇರೆ ನಾಯಕರೆಲ್ಲ ಅವತ್ತು ಇಡೀ ಜಿಲ್ಲೆ ಮತ್ತು ವಿಭಾಗ ರಾಜ್ಯದಿಂದ ನಾಯಕರು ಕೂಡ ಬರ್ತಾರೆ. ಪತ್ರಿಕೆ ಮತ್ತು ಮಾಧ್ಯಮದ ಮುಖಾಂತರ ನಾವು ಹೇಳೋದಿಷ್ಟೇ, ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಇವತ್ತು ಕರೆದಿದ್ದರಿಂದ ನಾವು ನಾಡಿದ್ದಿನ ಕಾರ್ಯಕ್ರಮದ ಬಗ್ಗೆ ಮಾತ್ರ ನಾವು ವಿಚಾರವನ್ನು ಹೇಳ್ತೇವೆ. ಬೇರೆ ಯಾವುದು ಕೂಡ ಮಾತಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಯಾಕೆಂತ ಹೇಳಿದರೆ ಏನು ಮಾತಾಡಲಿಕ್ಕಿದ್ರೂ ಕೂಡ ಪ್ರತಿಭಟನೆಯ ಹೊತ್ತು ಹಿರಿಯರು ಮಾತಾಡುವಂಥ ವ್ಯವಸ್ಥೆ ಇದೆ. ಅದರಿಂದ ನಾಡಿದ್ದೇ ಅದನ್ನೆಲ್ಲ ಉತ್ತರ ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ.